ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಪುಚ್ಚಗುತ್ತು ಶ್ರೀ ಬ್ರಹ್ಮಮುಗೇರ ದೈವಗಳು, ಶ್ರೀ ಕೊರಗಜ್ಜ ದೈವ ಹಾಗೂ ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಸ್ಥಾನ ಪ್ರದಾನ ಪುನರ್ ಪ್ರತಿಷ್ಠಾ ಕಲಶೋತ್ಸವ ಫೆಬ್ರವರಿ 14ರಿಂದ ಫೆಬ್ರವರಿ 16ರವರೆಗೆ ನಡೆಯಲಿದ್ದು, ಈಗಾಗಲೇ ಭರದ ಸಿದ್ಧತೆಗಳು ನಡೀತಾ ಇದೆ. ಬಂಟ್ವಾಳ ತಾಲೂಕು ವಿಟ್ಲ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರು ನೆಲೆಸಿರುವ ವಿಟ್ಲ ಸೀಮೆಯ ಪ್ರಕೃತಿಯ ಮಡಿಲಲ್ಲಿ ಅಡಿಕೆ, ತೆಂಗು, ಭತ್ತ, ವಿವಿಧ ಜಾತಿಯ ಮರಮಟ್ಟು ಮೊದಲಾದ ಬೆಳೆಗಳ ವನಸಿರಿ ಸೊಬಗಿನ ನಡುವೆ ದೇವರು ದೈವಗಳು ನೆಲೆಸಿರುವ ಪುಣ್ಯಭೂಮಿ. ಪುಚ್ಚಗುತ್ತು ಜೋಗಿಬೆಟ್ಟು ಇಲ್ಲಿ ಇತಿಹಾಸ ಪೂರ್ವದಲ್ಲಿಯೇ ಶ್ರೀ ಬ್ರಹ್ಮಮುಗೇರ ದೈವಗಳ ಆರಾಧನೆ ನಡೆದು ಬಂದಿರುತ್ತದೆ ಎಂಬುದು ದೈವಗಳ ಆಯುಧ ಪರಿಕರಾದಿಗಳಿಂದ ವೈದ್ಯವಾಗುತ್ತದೆ. ವಿಟ್ಲ ಸೀಮೆಯ ಹಿಂದಿನ ಅರಸು ಮನೆತನದ ಅರಸು ದೊಂಬ ಹೆಗ್ಗಡಿಯವರು ದೇವರು ದೈವಗಳ ಭಕ್ತರಾಗಿದ್ದು, ಪುಚ್ಚಗುತ್ತು ಸುತ್ತಮುತ್ತ ನೆಲೆಸಿರುವ ಮುಗೇರ ಬಂಧುಗಳಿಗೆ ಶ್ರೀ ಬ್ರಹ್ಮಮುಗೇರ ದೈವಗಳನ್ನು ಆರಾಧಿಸಿಕೊಂಡು ಬರಲು ಆಗಿನ ಕಾಲದ ಬಿಲ್ಲವ ಮುಖಂಡರಲ್ಲಿ ದೈವಗಳಿಗೆ ಮಂಜ ಪೂಜೆ ನಡೆಸಲು ಶ್ರೀ ದೈವಗಳ ಆಯುಧ ಪರಿಕರಗಳನ್ನು ಮಾಡಿಸಿಕೊಟ್ಟಿದ್ರು ಎಂಬ ವಿಚಾರ ಹಿರಿಯರಿಂದ ತಿಳಿದು ಬಂದಿದೆ. ಈ ಆಯುಧಗಳಿಗೆ ಪ್ರತಿ ವರ್ಷವೂ ಮಂಜ ಪೂಜೆಯು ಸಮಾಜದ ಎಲ್ಲ ಬಂಧು ಬಾಂಧವರ ಸಮ್ಮುಖದಲ್ಲಿ ಪುಚ್ಚಗುತ್ತು ಎಂಬಲ್ಲಿ ಒಂದು ಹಲಸಿನ ಮರದಡಿಯಲ್ಲಿ ನಡೀತಾ ಇತ್ತು. ಈ ಪೂಜೆಯನ್ನ ಊರಿನ ಗುರಿಕಾರರಾದ ಜೋಗಿಬೆಟ್ಟು ದಿವಂಗತ ಅಮ್ಮ ಪೂಜಾರಿಯವರು ಬಂದು ನಡೆಸಿಕೊಡ್ತಾ ಇದ್ರು. ಅವರ ನಂತರ ಅವರ ಮಗ ದಿವಂಗತ ಮೈಂದ ಪೂಜಾರಿಯವರು ನಡೆಸ್ತಾ ಇದ್ರು. ಅವರ ಜೊತೆಯಲ್ಲಿ ಗೋಳಿತ್ತಡಿ ದಿವಂಗತ ಪುತ್ತು ಪೂಜಾರಿಯವರು ಭಾಗವಹಿಸ್ತಾ ಇದ್ರು. ಈ ಮಂಚ ಪೂಜೆಯಿಂದ ಊರಿನಲ್ಲಿ ಬೆಳೆದ ಭತ್ತ, ತೆಂಗು, ಅಡಿಕೆ ಮತ್ತು ಇತರ ಕೃಷಿಗಳಿಗೆ ಬರುವ ರೋಗ ರುಜಿನಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ವಾಸಿಸ್ತಾ ಇರುವ ಮುಗೇರ ಬಂಧುಗಳ ಮನೆಗಳಲ್ಲಿ ಬೇಯಿಸಿದ ಭತ್ತ ಮೊಳಕೆಯೊಡೆಯುವುದು ಕಾಣಿಸಿಕೊಂಡಿತ್ತು. ಈ ಬಗ್ಗೆ ಗ್ರಾಮದ ಹಿರಿಯರಲ್ಲಿ ತಿಳಿಸಿದಾಗ ಪ್ರಶ್ನೆಯನ್ನ ಕೇಳಿ ತಿಳಿದುಕೊಂಡಂತೆ ಸಲಹೆ ಕೊಟ್ಟಿದ್ರು. ಪ್ರಶ್ನೆಯಲ್ಲಿ ಕೇಳಿದಾಗ ಮುಗೇರ ದೈವಗಳು ಬೇಯಿಸಿದ ಭತ್ತದಲ್ಲಿ ಉದ್ಭವವಾಗಿರುತ್ತದೆ ಹಾಗೂ ಇಲ್ಲಿ ನೆಲೆಯಾಗಲು ಬಯಸ್ತಾರೆ. ದೈವಗಳಿಗೆ ದೈವಸ್ಥಾನವನ್ನ ನಿರ್ಮಿಸಿ ನೇಮೋತ್ಸವ ಜರುಗಿಸಬೇಕು ಅಂತ ಕಂಡು ಬಂದಿದೆ. ನಮ್ಮ ಮಾತೆರ್ನ ಕೆಲವು ಇಲ್ಲಲು ಮುಲ್ಪ ಬೇಯ್ಪೈನಂಚಿನ ಬಾರು ಕೊಡಿತದು ಬತ್ತದು ಎಂಕ್ಲೇಜ್ ಊರ್ದ ಗಣ್ಯರಿಡ ಪಂಡನೆಕ್ ಅಕ್ಲು ಪ್ರಶ್ನೆ ಹಿಡಿಕೆ ತೆರಿಯೋ ನೋಡು ಬಂಡೇರು ಆ ಪ್ರಶ್ನೆ ಹಿಡಿಕೆ ಪಗ ಈ ಮೂವೇರು ಮುಲ್ಪ ಬಾರುಡು ಉದ್ಭವ ಅದು ನೆಲೆ ಆವಡೊಂದು ತೋಜಿದು ಬರ್ತಂಡ ಐದು ಬುಕ್ಕ ಎಂಕ್ಲ ಈ ಜಾಗೆಡು ತಾನ ಮೂಲ ಮಾತ ಕಟ್ಟದು ಮೂವೇರು ಮುಗೇರ್ಲಿನ ನೇಮನು ಪರಿಹಾರ ಶುರು ಮಾಡ್ತಾ ಈ ನೇಮ ಕೊರ್ನೆಡ್ದು ಬುಕ್ಕ ಪ್ರತಿ ವರ್ಷಲ ಮೀನ ಸಂಕ್ರಮಣ ಮಾರ್ಚ್ 14 ತಾರೀಕಿಗೆ ಪ್ರತಿ ವರ್ಷ ನಡ್ತಂದು ಬರ್ತಿತ್ತು. ಅಂಚನೆ ನಡ್ತಂದು ಬರ್ತಂದು ಇಪ್ಪನಾಗ ಈ ತಾನ ಮೂಲ ಮಾತ ವಾಸ್ತು ಪ್ರಕಾರ ಇಜ್ಜಿ ಬಂಡದು ತೋಜಿದು ಬರ್ತಂಡ ಐದು ಬುಕ್ ಎಂಕ್ಲ ಅಷ್ಟಮಂಗಲ ಪ್ರಶ್ನೆ ಮಾತ ಮಾಡ್ತದೆ. ಅಷ್ಟಮಂಗಲ ಪ್ರಶ್ನೆ ತೆರಿದು ಬತ್ತ ಲೆಕ್ಕ ಈ ಜಾಗೆಡು ಹೊಸತ್ತು ತಾನ ಮೂಲನ ಮಾತ ಕಟ್ಟದು ಈ ದೈವಲಿಯನ್ನು ನೆನೆತಂದು ಈ ಕೆಲಸನ ಪ್ರಾರಂಭ ಮಾಡ್ತಾ ಈ ಕೆಲಸ ಪ್ರಾರಂಭ ಮಾಡ್ತದೆ 2 ವರ್ಷ ಆ ಒಂದು ಬರ್ತಂಡೆ ಈತೆ ಈ ಜೀರ್ಣೋದ್ಧಾರ ಸಮಿತಿನ ಮಾತ ರಚನೆ ಮಾಡ್ತದೆ ಎಂಕ್ಲ ಈ ಕೆಲಸ ಮುಂದುವರಿಸ ಒಂದಿಲ್ಲ. ಅಷ್ಟಮಂಗಲ ಚಿಂತೆಯಲ್ಲಿ ಶ್ರೀ ಬ್ರಹ್ಮಮುಗೇರ ದೈವಗಳ ದೈವಸ್ಥಾನ ನಿರ್ಮಾಣ, ಶ್ರೀ ಬ್ರಹ್ಮದೇವರ ಗುಡಿ ನಿರ್ಮಾಣ, ಶ್ರೀ ಕೊರಗಜ್ಜ ದೈವದ ದೈವಸ್ಥಾನ ನಿರ್ಮಾಣ, ನೀರಿಗಾಗಿ ಒಂದು ಬಾವಿ, ಗುಳಿಕ ದೈವಕ್ಕೆ ಗುಳಿಗನ ಕಟ್ಟೆ ಕಟ್ಟಿ ಸ್ಥಾಪನೆ ಮಾಡುವುದು ಕಂಡುಬಂದಿದ್ದು, ಅದರಂತೆ ಈ ಎಲ್ಲ ಕಾರ್ಯಗಳು ನಡೆದಿದೆ. ಸ್ಥಳೀಯ ಸಂಘ ಸಂಸ್ಥೆಗಳು, ಯುವಕರು ಹಗಲಿರುಳು ಶ್ರಮದಾನದ ಮೂಲಕ ವಿವಿಧ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಬ್ರಹ್ಮಮುಗೇರ ನಮ್ಮೊಂದು 45 ವರ್ಷ ತುಂಬ ಪ್ರಾರಂಭ ನಂಚಿನ ದೈವಸ್ಥಾನಡು ನಿರರ್ಗಲವಾಗದು ನೇಮೋತ್ಸವ ನಡತುವಂತನು ಇತ್ತೆ ಮೂಜಿ ವರ್ಷ ತುಂಬ ಪ್ರಶ್ನೆ ಚಿಂತನೆ ಮಾಡ್ತದೆ ಐನ ಪುನರ್ ಪ್ರತಿಷ್ಠೆ ತನ್ನ ದೈವಸ್ಥಾನ ಪುನರ್ ನಿರ್ಮಾಣ ಅದು ಇತ್ತೆ ಬ್ರಹ್ಮಕಲಸು ರೆಡಿ ಆದುಂಡು ಐಟ್ ಬಹುಪಾಲು ಮುಲ್ಪದ ಸ್ಥಳೀಯರೇ ಹೆಚ್ಚಿನ ಬೇಲೆನ ಮಂತೇರು ಜವಣೇರು ಐಟ್ಲ ಮುಲ್ಪದ ಜವಣೇರು ಬಾರಿ ಗೌಜಿಡು ನಿರಂತರ ಬೇಲೆ ಮಂತ್ರ ಈತು ಸೋಕದ ಈ ದೈವಸ್ಥಾನ ನಿರ್ಮಾಣ ಸಾಧ್ಯ ಅವ ರೀತಿ ಮುಲ್ಪಂಜಿ ಯುವಕ ಮಂಡಲ ಶಕ್ತಿ ಯುವಕ
ಕೇಂದ್ರ ನಂಡು ಅಕ್ಕಲ ಭಾರಿ ಸಹಕಾರ ಕೊಡ್ತಾರೆ. ಅವೇ ರೀತಿ ಕೈತಲ್ದ ಗ್ರಾಮದ ಅಕ್ಕಲ ಸಹಕಾರ ಕೊಡ್ತಾರೆ. ಆ ಸಹಕಾರಡು ಈ ಜೀರ್ಣೋದ್ಧಾರ ಪ್ರಕ್ರಿಯೆ ಪೂರ್ಣ ಒಂದು ಬರ್ತದೆ. ಫೆಬ್ರವರಿ 14ರಂದು ಸುದರ್ಶನ ಹೋಮ, ಬಾಧಕರ್ಷಣೆ, ಸುದರ್ಶನ ಬಲಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ನಡೆಯಲಿದೆ. ಫೆಬ್ರವರಿ 15ರಂದು ಬೆಳಗ್ಗೆ 8:29ರಿಂದ 9:12 ಮೀನ ಲಗ್ನದಲ್ಲಿ ಶ್ರೀ ಗುರುಪ್ರಸಾದ್ ಬಡಕಿರಾಯರವರ ನೇತೃತ್ವದಲ್ಲಿ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ತಂಬಿಲ, ಮಹಾಪೂಜೆ, ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ, ರಾತ್ರಿ ಬ್ರಹ್ಮಮುಖೇರ ದೈವಗಳ ನೇಮೋತ್ಸವ ನಡೆಯಲಿದೆ. 14 ತಾರೀಕು ಬೈಯಾಗ ಹೊರೆ ಕಾಣಿಕೆದೊಟ್ಟಿಗೆ ತಂತ್ರಿಗಳ ಆಗಮನದೊಟ್ಟಿಗೆ ಈ ಕಾರ್ಯಕ್ರಮ ವಿದ್ಯುಕ್ತವಾದ ಪ್ರಾರಂಭ ಆಯರುಂಡು. ಅಂಚನೆ ಕತ್ತಲೆಗೆ ವಾಸ್ತವಮ ಅವೇ ರೀತಿ ದೇವಸ್ಥಾನ ಸಂಬಂಧಪಟ್ಟ ದೇವತಾ ಕ್ರಿಯೆಗಳು ಕೂಡ ನಡೆಪೆರುಂಡು. ಅವೇ ರೀತಿ 15 ತಾರೀಕು ಬೊಲ್ಪುಗು ಬ್ರಹ್ಮಮುಗೇರನ ದೈವಸ್ಥಾನಡು ಆ ದೈವಗಳನ್ನು ಪುನರ್ ಪ್ರತಿಷ್ಠಾನ ಪುನಃ ಕಾರ್ಯಲ ವಿಜೃಂಭಣೆ ನಡಪುನ ಬಗ್ಗೆ ಚಿಂತನೆ ಮಾಡ್ತದಿಲ್ಲ. ಅದಕ್ಕೆ ಪೂರ ಎಂಕ್ಲ ನಿಕ್ಲ ಸಹಕಾರನ ಬಯಸೋದಿಲ್ಲ ಒಟ್ಟಿಗೆ. ಅವೇ ರೀತಿ 15ಕ್ಕೆ ಬೈಯಾಗ ಬ್ರಹ್ಮಮುಗೇರನ ನೇಮೋತ್ಸವ ನಡೆಪೆರುಂಡು. ಆ ನೇಮೋತ್ಸವ ಅದು 14ಕ್ಕೆ ಬೊಲ್ಪುಗು ಕೊರಗಜ್ಜನ ನೇಮೋತ್ಸವ. ಅವೇ ರೀತಿ ಬೈಯಾಗ ಗುಳಿಗ ನೇಮೋತ್ಸವ, ಕಲ್ಲುರುಟಿ ಪಂಜುರ್ಲಿ ದೈವದ ನೇಮೋತ್ಸವ. ಅವೇ ರೀತಿ ತರವಾಡು ಇಲ್ಲು ಒಕ್ಕೆಲ್ಲ 15 ತಾರೀಕಿಗೆ ನಡಪುಂಡು. ಫೆಬ್ರವರಿ 16ರಂದು ಬೆಳಗ್ಗೆ ಕೊರಗತನಿಯ ದೈವದ ನೇಮ, ಗುಳಿಗ ದೈವದ ನೇಮ, ಪಂಜುರ್ಲಿ ಕಲ್ಲುಟಿ ನೇಮೋತ್ಸವ ನಡೆಯಲಿದೆ. ಫೆಬ್ರವರಿ 15ರಂದು ನಡೆಯಲಿರುವ ಎಲ್ಲಾ ಕಾರ್ಯಕ್ರಮಗಳ ನೇರ ಪ್ರಸಾರ ವಿ4 ನ್ಯೂಸ್ ಯೂಟ್ಯೂಬ್ನಲ್ಲಿ ಪ್ರಸಾರಗೊಳ್ಳಲಿದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.